मातृभ्यो नमः पितृभ्यो नमः आचार्यभ्यो नमः श्रीराभ्यो नमः क्रियाभ्यो नमः रामादेवताभ्यो नमः सर्वेभ्यो देवीभ्यो नमः तीर्थस्वामिने नमः अनुज्ञानदीये ओम प्रणवस्य ब्रह्मदेवी गायत्री चिन्ता परमात्मदेवता प्राणायामी योगा
सर्वदोषहराय नमः ओम सर्वरोगहारिणे नमः ओम धनप्रदाय नमः ओम निधिरक्षसंसक्ताय नमः ओम निधिस्वाधीनकारकाय नमः ओम रत्नभूषण शुभोपाढ्याय नमः ओम रत्नाकरसमाश्रयाय नमः ओम भूमण्डलनिवासी नमः ओम भूखण्डधरणोत्सुकाय नमः ओम भक्तकल्पद्रुमाय नमः ओम भक्तिवासावश्याय नमः ओम महादेवाय नमः ओम कोटकाय नमः ओम शंखपालाय नमः ओम ताड़ीयाय नमः ओम धराग्रगाय नमः तुरस्काव्यमे महानिमित्यं निवेदयामि तुरस्कतः एकस्काव्यमेकस्कर्वाभ्यां सुकामाभ्यां ओम रतनपादकेन्द्रयामि नश्चरक्षेत्वायां भगवंकार नित्यसंजकारा समिष्टपुलोत्राब्दोत्तमदे स्वाहा
ಸನ್ನಿಧಾನದಲ್ಲಿ ಕಂಡು ಎಲ್ಲ ಭಕ್ತರು ಎದ್ದು ನಿಂತು ಎರಡು ಕೈಗಳನ್ನು ಜೋಡಿಸಿ ಆರತಿಯನ್ನು ಸ್ವೀಕರಿಸಿದ ಬಳಿಕ ಆ ದೇವರಿಗೆ ನಾವು ಅನ್ಯೋನ್ಯವಾಗಿ ಸಾಮೂಹಿಕವಾಗಿ ಮೌನಚಿತ್ತರಾಗಿ ಆ ದೇವರನ್ನೇ ನೆನೆಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡರು. ಎಲ್ಲ ಆ ರಾಜರಾಗಿ ಎಲ್ಲ ಒಟ್ಟು ಸೇರಿಕೊಂಡು ನಾವು ಭಕ್ತಿಯನ್ನು ಮಾಡಿದ ಪ್ರಾರ್ಥನೆ ಎಲ್ಲ ಮನಸ್ಸಿನಲ್ಲಿ ಸಾಮೂಹಿಕವಾಗಿ ಮಾಡಿಕೊಂಡಂತಹ ಅದೇ ದಶೀಲ ಪ್ರಸಾದದಲ್ಲಿ ನಾವು ಆ ಪ್ರಸಾದದ ಕಾಲದಲ್ಲಿ ನಮ್ಮಲ್ಲಿರತಕ್ಕಂತಹ ಅಗನಕ್ಕೆ ನಮ್ಮಲ್ಲಿರತಕ್ಕಂತಹ ಅನನ್ಯ ಭಕ್ತಿಗೆ ನಮ್ಮಲ್ಲಿರತಕ್ಕಂತಹ ಪ್ರಾರ್ಥನೆಗೆ ಮಾತುಕತೆಗಳು ಅನುಗ್ರಹಕರವಾಗುತ್ತಾರೆ. ದೇವಾಲಯರಾಗಿ ದಶೀಲ ಪ್ರಸಾದವನ್ನು ನೀಡಿದ ತಕ್ಷಣ ಫಲವಿದೆ. ನಮ್ಮಲ್ಲಿ ಆ ಅನನ್ಯತೆ ಮತ್ತು ವಿಶೇಷವಾದ ಅನನ್ಯವಾದ ಪ್ರಾರ್ಥನೆಗಳ ಮುಖ್ಯ ಆ ವಿಶೇಷ ಇವತ್ತು ಪ್ರಾರ್ಥನೆ ಮಾಡಿರುವಂಥದ್ದು. ಅದು ವೈಯಕ್ತಿಕವಾಗಿ ಮುಖ್ಯವಾಗಿ ನಮ್ಮಲ್ಲಿರತಕ್ಕಂತಹ ದೋಷಗಳು ಗ್ರಹಚಾರಗಳು ಅಥವಾ ನಾವು ಆ ದೇವರ ಯಾವುದೇ ಒಂದು ರೀತಿಯ ವೈಯಕ್ತಿಕ ಸಂಕಲ್ಪವನ್ನು ಇಟ್ಟುಕೊಂಡು ಮಾಡಿದ್ದಾರೆ ನಮ್ಮ ಎಲ್ಲ ಗ್ರಹಚಾರಗಳು ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಅದೇ ಜ್ಞಾನ ರಾಹುಗಳ ಆ ಪೂರ್ವ ದೃಷ್ಟಿಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಆ ದುಷ್ಟ ಕಾಲದಲ್ಲಿ ಬಹಳಷ್ಟು ಪ್ರಲೋಭನೆಗಳನ್ನು ಕೊಡ್ತಾರೆ. ಆಗ ಅಂತಹ ಸನ್ನಿಧಾನ ಮಾಡಿದಂತಹ ಪ್ರಾರ್ಥನೆಯಿಂದ ಅದನ್ನೆಲ್ಲ ಪರಿಹಾರ ಮಾಡುವುದರಲ್ಲಿ ವೈಯಕ್ತಿಕ ಸನ್ನಿಧಾನದಲ್ಲಿ ಆಡಳಿತ ಮಂಡಳಿಯಾಗಿ ವಿಶೇಷವಾದಂತಹ ಸನ್ನಿಧಾನ ಮಾಡುವಾಗ ಆ ನಾಗರಿಕರ ನೀರಿನ ಸಂಸಕಾಯ ಹಿರಿಯ ಸಾನ್ನಿಧ್ಯದಲ್ಲಿ ಆ ಪ್ರತ್ಯಕ್ಷೀಕರಿಸಿಕೊಳ್ಳುವಂತಹ ನಾಗರಿಕರು ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡಿಕೊಡಬೇಕು, ಅನಿತ್ಯವನ್ನು ರಕ್ಷಣೆ ಮಾಡಿಕೊಡಬೇಕು. ಅದೇ ರೀತಿ ಪ್ರತಿಷ್ಠಾತ್ಮಕ ಸ್ಥಾನದಿಂದ ಆ ವಿಶೇಷವಾದ ಅನುಗ್ರಹಗಳನ್ನೆಲ್ಲ ಒದಗಿಸಿಕೊಡಬೇಕು. ಅದೇ ರೀತಿ ಆ ಕ್ಷೇತ್ರದಲ್ಲಿ ನಾವೆಲ್ಲ ಏನೆಲ್ಲ ಸಂಕಲ್ಪವನ್ನು ಮಾಡಿಕೊಂಡು ಬರ್ತೇವೋ, ವಿಶೇಷವಾದ ಏನೆಲ್ಲ ಸಂಕಲ್ಪವನ್ನು ಮಾಡಿದ್ದೇವೋ ಎಲ್ಲ ಸಂಕಲ್ಪಗಳನ್ನ ಪರಿಪೂರ್ಣವಾಗಿ ಅನುಗ್ರಹ ಮಾಡಿಕೊಳ್ಳುವುದೇ ಈ ಒಂದು ವಾರ್ಷಿಕವಾದಂತಹ ಮಹೋತ್ಸವವನ್ನು ಅತ್ಯುನ್ನತವಾಗಿ ಸನ್ನಿಧಾನಕ್ಕೆ ಅರ್ಪಿಸಿ ಅರ್ಪಣೆ ಮಾಡಿಕೊಂಡ ರೀತಿಯಲ್ಲಿ ಈ ಸಾಧನೆ ಮಾಡಿದಂತಹ ಅನಂತರ ನಾಗರಿಕರು ಸಂತೃಪ್ತಿಯಾಗುವ ಮೂಲಕವಾಗಿ ನಮಗೆಲ್ಲ ಆ ಎಲ್ಲ ಸರ್ವಶಾಪ ಸರ್ವಕೋಪ ಜಗನ್ನಾಮಕವಾಗಿ ಮಾಡಿದಂತಹ ನಾವು ಪ್ರವೃತ್ತಿಯಲ್ಲಿ ಆ ಮಾಡಿಕೊಂಡಂತಹ ಯಾವುದೋ ಆ ಭೂಮಿಯನ್ನ ಕಡಿಯುವಂಥದ್ದು, ಮರವನ್ನ ಕಡಿಯುವಂಥದ್ದು, ಆ ಮಾಲಿನ್ಯವನ್ನು ಛೇದನ ಮಾಡುವಂಥದ್ದು ಅಥವಾ ನಮ್ಮ ಅನುಕೂಲಕ್ಕೋಸ್ಕರವಾಗಿ ಪ್ರಕೃತಿಯನ್ನ ಅತಿಕ್ರಮಿಸಿದಂತಹ ಎಲ್ಲ ಕೆಲಸಗಳು ಪ್ರಯಾಣದ ಮೂಲಕವಾಗಿ ಈ ಕ್ಷೇತ್ರದಿಂದ ನಾಗರಿಕರ ಕೃಪಾದಿಂದ ತನ್ಮೂಲಕವಾಗಿ ನಮಗೆಲ್ಲರಿಗೆ ಪ್ರಾಪ್ತಿಯಾಗುವ ಮೂಲಕವಾಗಿ ಆ ನಾಗರಿಕರ ಪ್ರಕಾರ ಪ್ರಾಪ್ತಿಯಾಗಿರುವಂತಹ ಧನ್ಯತೆಯನ್ನ ಆ ಸನ್ನಿಧಾನಕ್ಕೆ ಅನುಗ್ರಹ ಮಾಡಿಕೊಡಬೇಕು ಹೇಳಿ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರ ಒಟ್ಟು ಸೇರಿಕೊಂಡು ಆ ವಿಶೇಷ ದೇವರ ಅದೇ ರೀತಿ ವಿಶೇಷವಾಗಿ ಪುಸ್ತಕಗಳ ನಾಗರಿಕರ ಸನ್ನಿಧಾನವನ್ನು ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಓಂ ಗೋವಿಂದ ಗೋವಿಂದ ನಮ್ಮ ದೇವರ ಬಾಲಾಂಬಿಕೆ ಗೋವಿಂದ ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡಿ. ಪಾಪಾನಿ ಜನ್ಮಾಂತರ್ಗತಾನಿ ಚ
पापों पापकर्मा कायमां कृपया देव ಪರಿಷತ್ ಬಜರಂಗ ದಳದ ಮುಖ್ಯಮಂತ್ರಿ ಉದ್ದೇಶದಿಂದ ಒಂದು ವರ್ಷ ಪ್ರತಿ ಅನ್ನದಾನ ಸೇವೆ ಪೂರ್ವಚಿತ್ರ ವಿಚಾರ ಕಂಡ ಜ್ಞಾನದ ಶ್ರೇಷ್ಠ ಧರ್ಮಕ್ಕೆ ಅನ್ನದಾನ ಸೇವೆ ಅನ್ನದಾನ ಸೇವೆ ಚಿತ್ರ ವಿಚಾರ ಪ್ರಯುಕ್ತವಾದ ಪೂರ್ವಚಿತ್ರ ಅನ್ನದಾನ ಸೇವೆ ಅನ್ನಪೂರ್ಣೇಶ್ವರ ಯೋಜನೆ ಸರ್ಕಾರ ಮತ್ತು ಮಂತ್ರಿಗಳ ದೇವರು ಆಯುರ ಆರೋಗ್ಯ ಈಶ್ವರ ಉತ್ತರೋತ್ತರವಾದ ಚಿತ್ರ ಯೋಗ ಭಾಗ್ಯ ಮುಖ್ಯಮಂತ್ರಿಗಳು ಮನಸ್ಸಲ್ಲಿದ್ದ ರಥಗಳ ಸಂಕಲ್ಪಗಳು ಉಂಡ ಇನ್ನು ವರ್ಷಗಳ ಸಾಧಕ ಚಿತ್ರ ಯೋಗ ಭಾಗ್ಯ ಮುಖ್ಯಮಂತ್ರಿಗಳು ಹಿಂಚನೆ ಎಲ್ಲ ವರ್ಷ ಪ್ರತಿ ಧರ್ಮ ಚಿತ್ರ ಯೋಗ ಭಾಗ್ಯ ಶಕ್ತಿ ಸಾಮರ್ಥ್ಯ ಮುಖ್ಯಮಂತ್ರಿಗಳು ಮಾತ್ರ ಕಾತು ಕ್ಷೇಮಂತ್ರಿಗಳ ರಾಜರಾಜೇಶ್ವರಿ ಶರಣಾರ್ವಿಂದ ಲಂಚನೆ ಅನ್ನಪೂರ್ಣೇಶ್ವರಿ ಶರಣಾರ್ವಿಂದ ಲಂಚನೆ ಅಷ್ಟಕಲನಾಗದೇವರಿಗೆ ಶರಣಾರ್ವಿಂದರ ಭಕ್ತಿಪೂರ್ವಕವಾದ ಚಿತ್ರ
ಬಾಧಿತರು ಐದರಲ್ಲಿ ಕಾಣೆ ದೇವರ ಐದೋಗ ಸಾಮೂಹಿಕ ಮಹಾನಿಕಾಯಾಗ ಸೇವಾರ್ಥಿ ಬಾಂಧವರನ್ನ ಒಬ್ಬ ಸೇವಾ ಕಂಪನಿಯ ಬಗ್ಗೆ ವಿಚಾರ ಮಾಡಲು ಈ ರಾಜ್ಯದಲ್ಲಿ ಸಿದ್ಧಿನಾಯಕ ದೇವರ ಕೃಪೆಗೆ ಬಾಂಧವರು ಸಾಮೂಹಿಕ ಮಹಾಚಾರಿಕೆ 5 ವರ್ಷ ಮಾತ್ರ ಬಾಂಧವರು ವಿಶೇಷವಾದ ಮತ್ತೆ ರಾಜರಾಜೇಶ್ವರನ ಉತ್ಸವದ ದಿನದ ಒಂದು ವಿಚಾರದಲ್ಲಿ ಒಂದು ಶುಕ್ರವಾರದ ಆ ರಾತ್ರಿಯ ಒಂದು ದಿನದ ಆಶ್ಲೇಷ ಸಾಮೂಹಿಕ ಆಶ್ಲೇಷವಂತ ಒಂದು ಉದ್ದೇಶದಲ್ಲಿ ಒಂದು ಬಜರಂಗ ದಳದ ಆ ಒಂದು ಸಂಘದ ಒಂದು ಸದಸ್ಯರ ವಿಚಾರದಲ್ಲಿ ಒಂದು ಅನ್ನಪೂರ್ಣೇಶ್ವರ ವರ್ಷ ಪ್ರತಿ ಕಷ್ಟಗಳನ್ನಾಗದೇ ಸಂತೋಷಣೆಯನ್ನು ಸ್ವೀಕಾರಗೊಂಡು ಆತ ಸದಸ್ಯರಿಂದ ದೇವರ ಐರಾರೋಗ್ಯ ವಿಷಯವಾದ ಸಮಸ್ತ ಕಷ್ಟಗಳನ್ನು ನಿವಾರಣೆಗೊಂಡು ಆದಿ ಭೌತಿಕಾದಿ ದೈಹಿಕಾದಿ ಲೌಕಿಕ ಚಿತ್ರ ಮನೋಜನ ತಾಪತ್ರಗಳ ವಿಷಯಗಳನ್ನು ಓದು ಅಖಿಲಾಖಿಲ ಮನೋಚಿತ ಉದ್ಯೋಗ ವ್ಯವಹಾರ ಕ್ಷೇತ್ರದ ಅಭಿವೃದ್ಧಿಯ ಪದ ಇಂಚನೆ ನಾಲ್ಕು ವರ್ಷಮೃತಿ ಧರ್ಮ ವೃತ್ತಿಗಳ ಯೋಗ ಭಾಗ್ಯ ಶಕ್ತಿ ಸಾಮರ್ಥ್ಯ ವೃತ್ತಿಗಳನ್ನು ಬರೆದು ಕೈಕಾಲಿಗೆ ಸುಖ ದೇಹದಿಂದ ಆರೋಗ್ಯ ಮನಸ್ಸಿಗೆ ಶಾಂತಿಯನ್ನು ಬರೆದು ಮಾತನೆಲ್ಲ ಕಾತು ರಕ್ಷಣೆಗಳು ಅನ್ನಪೂರ್ಣೇಶ್ವರಿ ದೇವರಲ್ಲಿ ಶರಣಾರ್ಥಿ ಚಿತ್ರ Thank you.